ದಕ್ಷಿಣ ಕನ್ನಡ ಜಿಲ್ಲೆಯ ಸುಂದರ ಕರಾವಳಿ ಮತ್ತು ರಮಣೀಯ ಪಶ್ಚಿಮ ಘಟ್ಟಗಳ ನಡುವೆ ಪಸರಿಸಿದ ತುಳುನಾಡು ಸಾವಿರಾರು ದೇವಸ್ಥಾನಗಳ ಪುಣ್ಯದ ನೆಲೆವೀಡು. ಹಲವಾರು ಕಾರಣಿಕ ಕ್ಷೇತ್ರಗಳಿಗೆ ಕರಾವಳಿಯನ್ನೆಲ್ಲ ಸಾಕ್ಷಿಯಾಗಿದೆ. ಇಂತಹ ಪುಣ್ಯ ಆಲಯಗಳಲ್ಲಿ ಒಂದಾದ ಬಂಟ್ವಾಳ ತಾಲೂಕಿನ ಬರಿಮಾರು ಶ್ರೀ ಮಹಾಮಾಯ ದೇವಸ್ಥಾನದಲ್ಲಿ ಶತಕಲಶಾಭಿಷೇಕ, ಸಹಸ್ರ ಹೂವಿನ ಪೂಜೆ ಹಾಗೂ ಸಾನ್ನಿಧ್ಯ ಹವನ ನೆರವೇರಿದೆ. ನಿನ್ನೆ ಕ್ಷೇತ್ರದಲ್ಲಿ ಬೆಳಗ್ಗೆ 8 ಗಂಟೆಗೆ ಪ್ರಾರ್ಥನೆ, 9:30ಕ್ಕೆ ಪಂಚಾಮೃತ ಅಭಿಷೇಕ ನೆರವೇರಿ ಬಳಿಕ 10:30ಕ್ಕೆ ಮಹಾಭಿಷೇಕ, ಶತಕಲಶಾಭಿಷೇಕ, ಅಷ್ಟಮಂಗಳ, ನಿರೀಕ್ಷಣೆ, ಪ್ರಸನ್ನ ಪೂಜೆ, ಶ್ರೀದೇವರಿಗೆ ಪಟ್ಟ ಕಾಣಿಕೆ, ಮೂಲ ಮಂತ್ರ ಹವನ ಹಾಗೂ ಸಾನ್ನಿಧ್ಯ ಹವನ ನಡೆಯಿತು. ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ ನೆರವೇರಿ 12:30ಕ್ಕೆ ಸೇವಾದಾರರಿಗೆ ಪ್ರಸಾದ ವಿತರಣೆ ಮಾಡಲಾಯಿತು. మేము క్షేత్ర రూపారి ఆ జోన్న ఇల్లే పుడికాలదు కోన సమేతే ఆ మారి జావనస్సో గాడి జావనస్సో మాయ జావనస్సೋ
मक्क उभवना इल तसले मिगल कुटुंब स्थानाक बघता रुपार वैती ನೀವೇ तेज प्रकार अरे आव तंग दिवतसले कीर्ती उत्तर माळार्पण कोण घेऊन मर्याद दिवतसल उत्तर ನೀವೇ तेज प्रकार चोलनेता सर्व रूपाचे अनुग्रहाचे आशीर्वाद आव करता क्षेत्र रूपाने उणापण ज्ञानाचे मडके पळून घेतला संसार रक्षण करण्याचा भाग्य महामाय देता जांक उद्योगस्थान व्यवस्थान विकसित संसार दाम्पत्य